ಓಕೆ. ನಾನು ಆಲ್ರೆಡಿ ಬಂದು ಕೂತ್ಕೊಂಡು ಆಗಿದೆ. ಐ ಆಮ್ ಆಲ್ ರೆಡಿ. ಹಾಯ್, ನನ್ನ ಹೆಸರು ಮೇಘಾ ಜಾಧವ್ ಅಂತ. ನಾನೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್. ವಿಜಯ್ ಕುಮಾರ್ ಸರ್ ಅವರ ನಿರ್ದೇಶನದ ಗುಲಾಬಿ ಅನ್ನೋ ಸಿನಿಮಾದಲ್ಲಿ ನಾನೊಂದು ಪಾತ್ರಕ್ಕೆ ನನ್ನ ವಾಯ್ಸ್ನ ರೆಂಡರ್ ಮಾಡಿದ್ದೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಆದಷ್ಟು ಬೇಗ ಥಿಯೇಟರ್ಸಲ್ಲಿ ರಿಲೀಸ್ ಆಗುತ್ತೆ. ಸೊ ವಿಜಯ್ ಕುಮಾರ್ ಸರ್ಗೆ ಹಾಗೂ ಎಂಟೈರ್ ಸಿನಿಮಾಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇವತ್ತು ಥ್ಯಾಂಕ್ ನಮ್ಮ ಯು. ಗುಲಾಬಿ ಸಿನಿಮಾಗೆ ಬಂದು ವಾಯ್ಸ್ ಕೊಟ್ಟಿದ್ದಾರೆ ಅವರು. ಚೆನ್ನಾಗಿದೆ ವಾಯ್ಸು, ಭಾಳ ಇಷ್ಟ ಆಯಿತು. ನಮ್ಮ ಪರವಾಗಿ, ನಮ್ಮ ಟೀಮ್ ಪರವಾಗಿ ನಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಗುಲಾಬಿ ಸಿನಿಮಾ ಡಬ್ಬಿಂಗ್ ಕೆಲಸ ಮುಗಿತಾ ಇದೆ. ಶೀಘ್ರದಲ್ಲೇ ನಮ್ಮ ತೆರೆಕಾಣಲಿದೆ. ಜನ, ಕನ್ನಡ ಜನತೆ ಎಲ್ಲ ಬಂದು ಕುಟುಂಬ ಸಮೇತ ಬಂದು ಥಿಯೇಟ್ರಲ್ಲಿ ನಮ್ಮ ಸಿನಿಮಾನ ವೀಕ್ಷಿಸಿದ್ರೆ ನಮ್ಮಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತೀರಿ. ಥ್ಯಾಂಕ್ಸ್ ಥ್ಯಾಂಕ್ ಯು. ಗುಲಾಬಿ. ಆಲ್ ದಿ ಬೆಸ್ಟ್.